ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತು ಸೋಮವಾರ ಬೆಳಗ್ಗೆ 10 ಗಂಟೆ ಕರೆಕ್ಟಾಗಿ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಹೋಗ್ತಾಯಿದ್ವಿ, ಬಿಕಾಸ್ ಬೇಗ ಹೋದ್ರೇ ಗ್ರಾಸರೀಸ್ ಸಿಗೋದು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಬೇಗ ಹೋಗ್ಬಿಟ್ಟು ತಂದುಬಿಡೋಣ ಅಂತ. ಬಿಕಾಸ್ ಕೋವಿಡ್ ಲಾಕ್ಡೌನ್ ಇದೆ. ಮೇ ಬಿ ಇವತ್ತು ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂದರೆ ವೀಕೆಂಡ್ ಕರ್ಫ್ಯೂ ಇತ್ತು, ಬಟ್ ಸೋಮವಾರ ಇದೆಯೋ ಇಲ್ವೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ನಾವು ಒಂದು 12 ಗಂಟೆ 1 ಗಂಟೆ ಟೈಮ್ಗೆ ಹೋಗ್ತಿದ್ವಿ. ಬಟ್ ಇವತ್ತು ಬೇಗ ಹೋಗ್ಬಿಟ್ಟು ಬಂದು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಟ್ಟಿಗೆ ಬೇಕಾಗೋಷ್ಟು ಗ್ರಾಸರೀಸ್ನ ಬೈ ಮಾಡೋಣ ಅಂತ, ಬಿಕಾಸ್ ಪದೇ ಹೋಗೋಕ್ಕಾಗಲ್ಲ ಅಂತ ಹೇಳಿ. ಸೊ ಮಾಸ್ಕು ಜೊತೆಗೆ ಸ್ಯಾನಿಟೈಸರ್ 2 ಎತ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ, ಭಯ ಅಂತೂ ಇದೆ ಹೊರಗಡೆ ಹೋಗೋಕ್ಕೆ. ಬಿಕಾಸ್ ಈ ಆಕ್ಸಿಜನ್ನು ಮತ್ತು ವೆಂಟಿಲೇಟರ್ಸು ಮತ್ತು ಅದೇ ಇಂಜೆಕ್ಷನ್ನು ಅದೆಲ್ಲ ರೇಟ್ಸ್ ಹೇಳಿದ್ರೇ ಶಾಕ್ ಆಗುತ್ತೆ, ಮನೇಲಿರೋಣ ಅಂತ ಅನಿಸುತ್ತೆ. ಬಟ್ ನೋಡೋಣ, ಅಗತ್ಯ ಇದೆ, ಅದಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಹೋಗೋ ವ್ಲಾಗ್ ರೆಕಾರ್ಡ್ ಮಾಡ್ತೀನಿ, ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವ್ಲಾಗ್ ಬಗ್ಗೆ ನಿಮಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತು ಸೋಮವಾರ ಪೂಜೆ ಮಾಡಬೇಕು, ಸ್ನಾನ ಮಾಡಿಲ್ಲ, ಬಂದ್ ಮಾಡೋಣ ಅಂತ ಹೇಳಿ. ಸೊ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಫ್ರೆಶ್ ಅಪ್ ಆಗಿ ವ್ಲಾಗ್ಗಳು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊರಡ್ತಾ ಇದ್ದೀವಿ ಇವಾಗ. ನಾನು ನಮ್ಮ ಯಜಮಾನ್ರು ಇಬ್ಬರೇ, ಯಶವಂತ ಕರ್ಕೊಂಡು ಹೋಗಲ್ಲ, ಬಿಕಾಸ್ ಮಕ್ಕಳು ಎಲ್ಲಿ ಮುಟ್ತಾರೋ ಏನೋ ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ ಇವಾಗ ಹೊರಡೋಣ. ಮತ್ತು ನಾನು ನಿನ್ನೆ ವ್ಲಾಗಲ್ಲಿ ಗಿಡದ ಬಗ್ಗೆ ತೋರಿಸ್ತೀನಿ, ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಗಿಡ ಅಂತ ಹೇಳಿದೆ, ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ನಾನು ನೋಡ್ತಾ ಇರಿ, ಹೋಗೋಂಗೆ ವ್ಲಾಗ್ ರೆಕಾರ್ಡ್ ಮಾಡ್ತೀನಿ. ಸೊ ಗೈಸ್, ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಗಿಡದ ಬಗ್ಗೆ ಹೇಳಿದ್ದೆ, ಅದಿದೆ ಗಿಡ. ಸೊ ನೋಡ್ಬೋದು ಅಲ್ಲಿ ಕೆಂಪು ಹಣ್ಣುಗಳು ಬಿಟ್ಟಿದೆ. ಇದನ್ನು ಮಕ್ಕಳ ಶೀತ, ನೆಗಡಿ ಮತ್ತು ಕಫ ಏನಾದರೂ ಇದ್ದರೆ, ಮತ್ತು ಜಾಸ್ತಿ ಗುಯಿ ಅಂತ ಸೌಂಡ್ ಬರ್ತಾಯಿರುತ್ತೆ, ನೋಡ್ಬೋದು ನೀವು. ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಿದ್ದಾಗ ಹಣ್ಣಾಗಿರುತ್ತಲ್ವ ಕಾಯಿಗಳು, ಆ ಹಣ್ಣನ್ನು ಒಳಗಡೆ ಬೀಜ ಇರುತ್ತೆ. ಸೊ ಆ ಬೀಜನ ನತ್ತಿಗೆ ಹಾಕೋದು. ಇನ್ನು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ನತ್ತಿ ಕುಡಿರೋಲ್ವಲ್ಲ, ಆ ನತ್ತಿಗೆ ಹಾಕಿ ಅದನ್ನು ಅಂಟಿಸೋದು. ಸೊ ಅದರಿಂದ ಒಂದು ನೈಟಲ್ಲೇ ಅದರಲ್ಲಿ ಮಕ್ಕಳಲ್ಲಿರೋವಂಥ ಆಲ್ಮೋಸ್ಟ್ ಎಲ್ಲ ಕಫಾನು ಎಳ್ಕೊಳ್ಳುತ್ತೆ ಅದು. ಸೊ ನನಗೂ ಗೊತ್ತಿರಲಿಲ್ಲ, ನಮ್ಮ ಇಷ್ಟು ಚಿಕ್ಕವನಿದ್ದಾಗ ನಾವು ಇದನ್ನೇ ಹಾಕ್ತಾಯಿದ್ದು. ಸೊ ಮನೆ ಹತ್ರನೇ ಇದೆ ಇದು ಗಿಡ. ಜಾಸ್ತಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ, ಎಳೆಯುತ್ತೆ, ಹೀಟ್ ಮಾಡುತ್ತೆ ಬಾಡಿನ, ಶೀತ ಇದ್ದರೆ. ಸೊ ನೋಡ್ಬೋದು, ನಾವು ಇವಾಗ ಕಿತ್ಕೋತಾ ಇಲ್ಲ, ಬಿಕಾಸ್ ಅವ್ನಿಗೆ ಇನ್ನೂ ಶೀತ ಆಗಿಲ್ಲ. ಸೊ ಅಲ್ಲಿ ಕೆಂಪುಗೆ ಹಣ್ಣುಗಳಿದೆ ನೋಡ್ಬೋದು, ಅದನ್ನು ಯೂಸ್ ಮಾಡಿದ್ರೆ ಬೇಗ ಕ್ಯೂರ್ ಆಗುತ್ತೆ. ಸೊ ದಿಸ್ ಈಸ್ ಗುಳ್ಸುಂಡೆ ಹಣ್ಣು ಅಂತ ಹೇಳ್ತಾರೆ. ಗುಳ್ಸುಂಡೆ ಗಿಡ, ಗುಳ್ಸುಂಡೆ ಹಣ್ಣು ಅಂತ ಹೇಳ್ತಾರೆ ನಮ್ಮ ಕಡೆ. ಬೇರೆ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಇಷ್ಟೇ, ಇದನ್ನು ಶೇರ್ ಮಾಡಬೇಕು ಅನಿಸ್ತು. ಯಾರಾದರೂ ಹಳ್ಳಿಲಿದ್ದರೆ ಅಥವಾ ನಿಮ್ಗೇನಾದರೂ ಗಿಡ ಸಿಕ್ಕಿದ್ರೆ ಇದ್ರ ಯೂಸ್ ಆಗುತ್ತೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ. ಸೊ ಇಲ್ಲಿಂದ ಬೆಂಗಳೂರಿಗೆಲ್ಲ ತೊಗೊಂಡೋಗೋರು ಇದ್ದಾರೆ. ಆ್ಯಕ್ಚುಲಿ ನಮ್ಮೂರಲ್ಲಿ ಯಾರ್ಯಾರು ನಮ್ಮೂರು ರಿಲೇಟಿವ್ಸ್ ಬೆಂಗಳೂರಲ್ಲಿ ಇದ್ದಾರೆ, ಅವರೆಲ್ಲ ಇಲ್ಲಿಂದ ತಗೊಂಡು ಹೋಗ್ತಾರೆ ಇದನ್ನು. ಅಷ್ಟು ಯೂಸ್ ಆಗುತ್ತೆ. ಸೊ ಸಿಕ್ಕಿದ್ರೆ ಟ್ರೈ ಮಾಡಿ. ಸೊ ಗೈಸ್, ನಾವು ಇವಾಗ ಹೋಗ್ತಾ ಇದ್ದೀವಿ ಬೈ ವೇರಿಂಗ್ ಮಾಸ್ಕ್, ಜೊತೆಗೆ ಸ್ಯಾನಿಟೈಸರ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಇಂಪಾರ್ಟೆಂಟು. ನೀವು ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋಗುವಾಗ ಈ ಮೂರೂ ಚೆನ್ನಾಗಿ ಫಾಲೋ ಮಾಡಿ. ಎಲ್ಲೂ ಯಾವುದೇ ಸ್ಟೆಪ್ಪಲ್ಲೂ ಮರಿಬೇಡಿ ಅಂತ ಹೇಳ್ತೀನಿ. ಸೊ ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆ, ಜೊತೆಗೆ ಒಳಗಡೆ ಆಚೆ ಬಂದ ಮೇಲೆ ಕೂಡ ಸ್ಯಾನಿಟೈಸರ್ ಯೂಸ್ ಮಾಡಿದ್ದೀವಿ. ಇದೇ ಥರ ಪ್ರಿಕಾಷನ್ಸ್ ತೊಗೊಂಡು ಸೇಫಾಗಿರಿ, ಬಿ ಸೇಫ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗಷ್ಟೇ ಬಂದ್ವಿ. ಬಿಡ್ದಿಲ್ಲ, ಏನೋ ಅಷ್ಟೊಂದು ಇಲ್ಲ, ಮೊದಲು ಥರ ಎಲ್ಲ ಏನೂ ಓಪನ್ ಮಾಡಿಲ್ಲ. ಬರೀ ಗ್ರಾಸರಿ ಶಾಪ್ಸು ಮತ್ತು ತರಕಾರಿ ಅಂಗಡಿಗಳು ಅಷ್ಟು ಮಾತ್ರ ತೆಗ್ದಿದ್ದಾರೆ. ಮೋರ್ ಒಂದು ತೆಗ್ದಿತ್ತು, ಅಲ್ಲಿ ನಾವು ಗ್ರಾಸರಿ ಶಾಪ್ ಮಾಡ್ಕೊಬಂದ್ವಿ. ಮತ್ತು ಮಾರ್ಕೆಟ್ಗೆ ಹೋಗಿದ್ವಿ, ಸ್ವಲ್ಪ ಕೆಲವೊಂದಷ್ಟು ಮೋರಲ್ಲಿ ಸಿಕ್ಕಿರಲಿಲ್ಲ, ಅದಕ್ಕೆ ಏನೇನು ತಂದೆ ಅದನ್ನು ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ಈ ಪಾತ್ರೆ ತಂದಿದ್ದು, ಇದು ಸೆಟ್ ಆಫ್ 4 ಚೆನ್ನಾಗಿದೆ. ಇದು ಒಂಥರ ಡಿಸೈನ್ ಆಗಿ ನನಗೆ ತಮ್ನೇಲ್ಗೆಲ್ಲ ಈ ಥರ ಚಿಕ್ಕ ಚಿಕ್ಕ ಬೌಲ್ಗಳು ಹುಡುಕ್ತಾ ಇದೆ. ಸೊ ಇದರಲ್ಲಿ ಸಿಕ್ತು ನನಗೆ 3. ಸೊ ನೋಡಿ, ಚೆನ್ನಾಗಿದೆ. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 699, 700. ಸೊ ಇದು ಆಫರ್ ಇತ್ತು 3. ಸೊ 200ಗೆ ಇತ್ತು ಆಫರು. ಸೊ ಅದಕ್ಕೆ ನಾನು ತಂದೆ. ಸೊ ನೋಡಿ, ಸೆಟ್ ಆಫ್ 4 200 ಬರ್ತಾ
ಅನಿಸುತ್ತೆ, ಅದಕ್ಕೆ ತೊಗೊಂಡು ಬಂದೆ. ಅದಾದಮೇಲೆ ಇದು ಒಗ್ಗರಣೆ ಮಾಡೋಂಥದ್ದು ನನ್ನ ಹತ್ರ ಇರಲಿಲ್ಲ. ಇದ್ರಲ್ಲಿ ಚಿಕ್ಕದಿತ್ತು 99. ಸೊ ಇದು ಸ್ವಲ್ಪ ದೊಡ್ಡದಿದೆ, 149 ಇತ್ತು ಇದು. ಸೊ ಇದೊಂದು ಮ್ಯಾಗಿ ಎಷ್ಟುಗೆ 2 ರೂಪಾಯಿ. ಕಡಲೆ ಬೀಜ 4 ರೂಪಾಯಿ. ಸೊ ಮತ್ತು ಇದು ಸಫಲ್ ದೀಪದ ಎಣ್ಣೆ, ದೀಪಕ್ಕೆ, ಜೊತೆಗೆ ಗಂಧದ ಕಡ್ಡಿ, ಜೊತೆಗೆ ಇದು ಗ್ರೀನ್ ಪೀಸ್, ಹಸಿರು ಬಟಾಣಿ ಫ್ರೋಝನ್ ಪೀಸ್, ಇದು ಕಡಲೆ ಹಿಟ್ಟು, ಜೊತೆಗೆ 30 ಗೋಧಿ ಹಿಟ್ಟು, ರವೆ, ಜೀರಿಗೆ ಪೇಸ್ಟ್, ಮತ್ತು ಲ್ಯಾಕ್ಮಿ ಶೀಟ್ ಮಾಸ್ಕ್, ಜ್ಯೂಸ್. ಇದು ಆ್ಯಕ್ಚುಲಿ ಬೈ 1 get 1 ಫ್ರೀ ಆಫರ್ ಇತ್ತು ಸಿಫಾನ್ದು. ಅಂದರೆ ನಮ್ಮನೇಲಿ ಯಾರಾದರೂ ಬರ್ತಾನೆ ಇರ್ತಾರೆ, ಸೊ ಅದಕ್ಕೆ 2 ಬಾಟ್ಲು ಅಂದರೆ ಬೈ 1 get 1 ಫ್ರೀ ಇತ್ತು ಅಷ್ಟೇ. ಮೈಸೂರು ಸ್ಯಾಂಡಲ್ ಸೋಪ್, ಮೈದಾ ಹಿಟ್ಟು, ಮತ್ತು ಇದು ಜಗ್ಗು ಪೇಪರ್. ಎಷ್ಟು 51 ರೂಪೀಸ್ ಅಷ್ಟೇ. ಚೆನ್ನಾಗಿದೆ, ಸ್ವಲ್ಪ ಡ್ಯೂರಬಲ್ ಆಗಿದೆ. ಸೊಪ್ಪುಗಳು ತಂದಿದ್ದೀನಿ, ಅದು ಮಾರ್ಕೆಟಲ್ಲಿ ತಂದಿದ್ದು. ವೇಟ್ ಮಾಡಿ ಶೂ. ಕಡಲೆಬೇಳೆ, ಆಯಿಲು ಒಂದು 3 ಪ್ಯಾಕೆಟ್ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿ, ಇದು ರೆಡ್ ಚಿಲ್ಲಿ ಪೌಡರ್, ತೊಗರಿಬೇಳೆ, ಸಕ್ಕರೆ ಒಂದು 2 kg, ಆಮೇಲೆ ಸಬ್ಬಕ್ಕಿ, ಉದ್ದಿನಬೇಳೆ, ಬಿಳಿ ಎಳ್ಳು, ಮತ್ತು ಇದು ವೆಜ್ ಮಯೋನೀಸ್ ಸ್ಯಾಂಡ್ವಿಚ್ಗೆ ಹಾಕೋಂಥದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಜೇನುತುಪ್ಪ ಚಿಕ್ಕ ಬಾಟ್ಲು ತಂದಿದ್ದೀನಿ, ಇತ್ತು ಜೇನುತುಪ್ಪ ಅದಕ್ಕೆ. ಜೊತೆಗೆ ಇದು ಹೆರಿಟೇಜ್ ಸೆಟ್ ಕಾರ್ಡ್, 1 ತೊಗೊಂಡ್ರೆ 1 ಫ್ರೀ ಇತ್ತು, ಸೊ ಅದಕ್ಕೆ. ಇದಾದಮೇಲೆ ಮಾವಿನ ಹಣ್ಣು, ನೋಡಿ ಮಾವಿನ ಹಣ್ಣು ಯಶುಗಿಲ್ಲ ನನಗೆ ಅಂತ ತಗೊಬಂದಿರೋದು. ಚಾಕು ತಗೋಬಾಗು, ಕಟ್ ಮಾಡ್ಕೊ. ಹಂಗೆ ತಿನ್ಬಾರ್ದು, ಇದು ಕಟ್ ಮಾಡಿದ್ರೇ ಟೇಸ್ಟು. ಸೊ ಇದು ಕ್ಯಾರೆಟ್, ಜೊತೆಗೆ ಟೊಮೆಟೊ, ಇದೇನು ಸಾಂಬಾರು ಸೌತೆಕಾಯಿ, ಬೆಂಡೆಕಾಯಿ, ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ ಇದೆ. ತರಕಾರಿಗಳೆಲ್ಲ ಎಷ್ಟು ಬೇಕು ಅಷ್ಟು ತಗೊಂಡು ಬಂದಿದ್ದೀನಿ. ಸೊ ಗೈಸ್ ಇದಿಷ್ಟು. ಜೊತೆಗೆ ನಾನು ಮತ್ತೆ ಪಾನ್ಸ್ದು ಒಂದು ಕ್ರೀಮ್ ತಂದು ಕೊಟ್ಟಿದ್ದೀನಿ. ಸೊ ಅದು ಡೈಲಿ ಕ್ರೀಮು, ಬೇಕೆಂದರೆ ಅದನ್ನು ತೋರಿಸ್ತೀನಿ ನಿಮಗೆ ಯಾವಾಗಾದರೂ ವೀಡಿಯೋಸಲ್ಲಿ. ಅಷ್ಟೇ. ಅದು ಬಿಟ್ಟರೆ ಈ ಚೀಸು, ಪನ್ನೀರು, ಹಾಲು, ಆಮೇಲೆ ಇನ್ನೊಂದು ಸೂಪ್, ನಾಟ್ ಸೂಪ್ ಅಷ್ಟೇ ತಂದಿದ್ದೀನಿ, ಏನಿಲ್ಲ. ಸೊ ಓವರಾಲ್ ಎಷ್ಟು ಬೇಕೋ ಅಷ್ಟು ಒಟ್ಟಿಗೆ ತಂದಿದ್ದೀನಿ, ಬಿಕಾಸ್ ಮತ್ತೆ ಹೋಗೋಕ್ಕಾಗಲ್ಲ ಈ ಸಿಚುವೇಷನಲ್ಲಿ ಅಂತ. ಸೊ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ನಾನ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬೈ. ಸೊ ಫ್ರೆಂಡ್ಸ್, ಇವಾಗಷ್ಟು ಎಲ್ಲ ರೂಟೀನ್ ಮುಗೀತು. ತಂದಿರುವಂಥ ರೇಷನ್ ಐಟಮ್ಸ್ನೆಲ್ಲ ಚೆನ್ನಾಗಿ ಕಿಚನಲ್ಲಿ ಆರ್ಗನೈಸ್ ಮಾಡಿ, ಸ್ನಾನ ಮಾಡಿ ಆರ್ಗನೈಸ್ ಮಾಡಿ ಇವಾಗ ಊಟದ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಊಟಕ್ಕೆ ಚಪಾತಿ ಜೊತೆಗೆ ಆಂಧ್ರ ಸ್ಟೈಲ್ ದಾಲ್ ಪಪ್ಪು ಮಾಡೋಣ ಅಂತ. ನಮ್ಮನೇಲಿ ಯೂಶ್ವಲಿ ದಾಲ್ ಪಪ್ಪು ಮಾಡ್ತಾಯಿರ್ತೀವಿ, ಬಟ್ ಯಾವತ್ತೂ ವ್ಲಾಗಲ್ಲಿ ಶೇರ್ ಮಾಡಿಲ್ಲ ನಾನು. ಸೊ ಅದನ್ನು ಇವತ್ತು ಮಾಡ್ತಾಯಿದ್ದೀನಿ. ಸೊಪ್ಪು ತಂದಿದ್ದೆ, ನಿಮಗೆಲ್ಲ ಹೇಳಿದ್ದೆ ನಾನು ಶಾಪಿಂಗ್, ಅಂದರೆ ಗ್ರಾಸರಿ ಶಾಪಿಂಗ್ ಹೋಗಿದ್ದಾಗ. ಸೊ ಆ ಸೊಪ್ಪನ್ನು ಯೂಸ್ ಮಾಡಿ ಇವಾಗ ಆಂಧ್ರ ಸ್ಟೈಲ್ ದಾಲ್ ಪಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಬನ್ನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಾಡೋದಷ್ಟೇ ಇವಾಗ. ಸ್ಟಾರ್ಟ್. ಮೊದಲಿಗೆ ಕಡಾಯಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಮೊದಲಿಗೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಇದು ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸುಮಾರು ಒಂದು 8 ರಿಂದ 10 ಎಸ್ಲಷ್ಟು ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿನ
ಜಜ್ಜಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆಯೇ ಒಂದು 2ರಿಂದ 4 ಹಸಿಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ. ಸೊ ಇದಿಷ್ಟನ್ನು ಹಾಕಿ ಬಾಡಿಸ್ಕೊಳ್ಳಿ. ಆನಂತರ ಈರುಳ್ಳಿ ಹಾಕೋಬೇಕು. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಪಪ್ಪುನಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಸ್ವಲ್ಪ ನಾನು ಯೂಶಲಿ ಜಾಸ್ತಿ ಹಾಕ್ತೀನಿ. ಇಲ್ಲಿ 1 ಕಟ್ಟು ಸೊಪ್ಪು 50 ಗ್ರಾಮ್ನಷ್ಟು ಬೇಳೆಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಸನೆಲ್ಲ ಹೋಗಿ ಕಲರ್ ಚೇಂಜ್ ಆದಮೇಲೆ ಮತ್ತೆ ಇದನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊಸ್ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ 2 ಟೊಮೆಟೊ ನಾನು ನಾರ್ಮಲಾಗಿ ತರೋದೇ ಆ್ಯಪಲ್ ಟೊಮೆಟೊ, ಸೊ ಅದನ್ನೇ ಯೂಸ್ ಮಾಡಿದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಬೇಗ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಟೊಮೆಟೊ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಸ್ವಲ್ಪ ಒಂಥರ ಏನು ಹೇಳ್ತಾರೆ, ಗ್ರೇವಿ ಥರ ಬರುತ್ತೆ ಅಂತ ಹೇಳ್ಬೋದು. ಟೊಮೆಟೊ ಹಂಗಂಗೆ ಇದ್ದರೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಸ್ವಲ್ಪ ಹೊತ್ತಾಗಿದೆ. ಸೊ ಟೊಮೆಟೊ ಆಲ್ಮೋಸ್ಟ್ ಸಾಫ್ಟ್ ಆಗ್ತಾ ಬರ್ತಾಯಿದೆ. ಎಣ್ಣೆ ನಾನು ಕಡಿಮೆನೇ ಬಳಸಿದ್ದೀನಿ, ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಟ್ಟಷ್ಟು ದಂಟಿನ ಸೊಪ್ಪು ಬುಡ ಎಲ್ಲ ತೆಗೆದು ಮೊದಲು ತೊಳೆದು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ. ಸೊಪ್ಪು 1 ಕಟ್ಟಷ್ಟು ಹಾಕಿದ್ರೂ ಸ್ವಲ್ಪ ಬಿಸಿ ತಾಕಿದ್ಮೇಲೆ ಕಡಿಮೆ ಆಗೋಗುತ್ತೆ. ಸೊ 1 ಕಟ್ ಫುಲ್ಲು ಹಾಕ್ಕೊಂಡು ಈ ಥರ ಒಗ್ಗರಣೆನಲ್ಲಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಫುಲ್ಲು ಕಡಿಮೆ ಆಗ್ತಾ ಬಂದಿದೆ ಸೊಪ್ಪು, ಇವಾಗ ನೋಡ್ಬೋದು. ಸೊ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಬೇಳೆ ಕಟ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 50 ಗ್ರಾಮ್ ಬೇಳೆನ ಸ್ವಲ್ಪ ನೀರು, ಅರಿಶಿನ, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಪ್ರಮಾಣ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು. ಸೊ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತೆಳುವಾಗಿ ಬೇಕು ಅಂದರೆ ಬೇಳೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಬಟ್ ನಮ್ಗೆ ಚಪಾತಿಗೆ ಹೀಗೆ ಸಾಕು ಅನಿಸ್ತು, ಅದಕ್ಕೆ ನಾನು ಇಷ್ಟೇ ಬೇಳೆ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೂಡ ಬಳಸಿದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಗ್ರೇವಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗುತ್ತೆ. ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಉಪ್ಪೂ ಅಷ್ಟೇ ಲಾಸ್ಟಲ್ಲಿ ಒಂದು ಸರಿ ನೋಡ್ಕೊಂಡು, ಯಾವುದೇ ರೆಸಿಪಿ ಆದರೂ ಅಷ್ಟೇ ಬಡಿಸೋದಕ್ಕೆ ಮುಂಚೆ ಒಂದು ಸರಿ ಟೇಸ್ಟ್ ಮಾಡಿ. ಬೈಸ್ಕೊಳ್ಳೋದು ಅವಾಯ್ಡ್ ಆಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾಯಿದ್ದೀನಿ. ನಾನು ಅಷ್ಟೇ ಯಾವುದೇ ರೆಸಿಪಿ ಮಾಡಿದ್ರು ಬಡ್ಸೋಕ್ಕೆ ಮುಂಚೆ ಟೇಸ್ಟ್ ಮಾಡ್ತೀನಿ. ಅದರ್ವೈಸ್ ಹಂಗಿದೆ ಹೆಂಗಿದೆ ಅಂತ ಕೇಳೋದು ತಪ್ಪತ್ತೆ ಅಂತ ಅಷ್ಟೇ. ಸೊ ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು. ಸೊ ಅದಕ್ಕೆ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲಿಟ್ಟು ಕುಕ್ ಮಾಡಿಕೊಂಡ್ರೆ ಆಂಧ್ರ ಸ್ಟೈಲ್ ದಾಲ್ ಪಪ್ಪು ನಮ್ಮನೆ ಸ್ಪೆಷಲ್ ರೆಡಿ ಆಗುತ್ತೆ. ಇದನ್ನು ಚಪಾತಿ, ರೈಸ್, ಮುದ್ದೆ ಜೊತೆಗೆಲ್ಲ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಆಗಿದೆ ಆಲ್ಮೋಸ್ಟ್ 5 ಗಂಟೆ ಟೈಮು. ಸೊ ಇವಾಗ ನಾನು ಕಿಚನ್ ಟೂರ್ ಮಾಡಿದೆ. ತುಂಬ ದಿನದಿಂದ ತುಂಬ ಜನ ಕೇಳ್ತಾರೆ ಕಿಚನ್ ಟೂರ್ ತೋರಿಸಿ, ಕಿಚನಲ್ಲಿ ಏನೇನು ಇಟ್ಟಿದ್ದೀರಾ, ಹೇಗೆ ಆರ್ಗನೈಸ್ ಮಾಡಿದ್ದೀರಾ ಅದನ್ನು ತೋರಿಸಿ ಅಂದರೆ ತುಂಬ ಜನ ಕೇಳ್ತಾಯಿದ್ರಿ. ಸೊ ಅದಕ್ಕೆ ನಾನು ಇವತ್ತು ಕಿಚನ್ ಟೂರ್ ಮಾಡಿದ್ದೀನಿ. ಮೇ ಬಿ ವ್ಲಾಗ್ ಆದಮೇಲೆ ಬರ್ಬೋದು ಕಿಚನ್ ಟೂರ್. ಸೊ ರೆಕಾರ್ಡ್ ಮಾಡಿದ್ದೀನಿ, ಎಡಿಟ್ ಮಾಡಬೇಕಷ್ಟೇ. ಇವಾಗ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ತಾನೆ ಇರ್ತೀರ. ಸೊ ಅದಕ್ಕೆ ಮೊದಲನೇದಾಗಿ ಸೋಫಾ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳಿದ್ರಿ. ಟು ಬಿ ಫ್ರ್ಯಾಂಕ್, ಸೋಫಾ ನಾವು ಹೊಸದಾಗಿ ಏನು ಬೈ ಮಾಡಿಲ್ಲ. ಸೋಫಾ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ನಾವು ಚನ್ನಪಟ್ಟಣದಲ್ಲಿ ತೊಗೊಂಡಿದ್ದು. ಸೊ ನನ್ನ ಫ್ರೆಂಡ್ ಅವರು ಕಾಲ್ ಮಾಡಿ ಹೇಳಿದರು. ಸೊ ಅಲ್ಲಿ ತೊಗೊಂಡಿದ್ದು. ಸೊ ಅಲ್ಲಿ ಮೂವಿಂಗ್ ಔಟ್ ಸೇಲ್ ಅಂದರೆ ಅವರು ಬೇರೆ ಊರಿಗೆ ಹೋಗ್ತಾಯಿದ್ರು. ಸೊ ಆವಾಗ ಅವ್ರು ಹೊಸದಾಗಿ ತೊಗೊಂಡಿದ್ರಂತೆ ಸೋಫಾನ. ಬಟ್ 1 ಇಯರ್ ಏನೋ ಆಗಿತ್ತು ತೊಗೊಂಡು. ಸೊ ನಾವು ಊರಿಗೆ ಹೋಗ್ಬಿಡ್ತಾಯಿದ್ದೀವಿ ಖಾಲಿ ಮಾಡಿ. ಮೂವಿಂಗ್ ಔಟ್ ಸೇಲ್ ಅಂದರೆ ಗೊತ್ತಿರ್ಬೋದು, ಅಂದರೆ ಇಲ್ಲಿರೋವಂಥ ಐಟಮ್ಸ್ನ ಇಲ್ಲೇ ಸೇಲ್ ಮಾಡಿಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ ಅವರು. ಸೊ ಅಲ್ಲಿ ತೊಗೊಂಡಿದ್ದು ಸೋಫಾ ಆ್ಯಕ್ಚುಲಿದು. ಈ ಸೋಫಾಗೆ ಆಲ್ಮೋಸ್ಟ್ ಒಂದು 20+ ಏನೋ ಕೊಟ್ಟರು, ನೆನಪಿಲ್ಲ ನನಗೆ ಕರೆಕ್ಟಾಗಿ. ಸೊ ಆಲ್ಮೋಸ್ಟು ದಿವಾನ್, 2 ಸೋಫಾ, 1 ಟೇಬಲ್ ಮತ್ತು ಕುಷನ್ಸ್ ಎಲ್ಲ ಸೇರಿ 20+ ಏನೋ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸೋಫಾ. ಹಳೇದು ಅಂತ ಯಾರಿಗೂ ಅನಿಸಲ್ಲ. 1 ಇಯರ್ ಆಗಿದೆ ಅಷ್ಟೇ. ಅವರು ಯಾವುದೋ ಕೆಲಸದಲ್ಲಿ ಈ ಚನ್ನಪಟ್ಟಣಕ್ಕೆ ಬಂದಿರಂತೆ. ಸೊ ಅವರು ಹೋಗಾಗ ಸೇಲ್ ಮಾಡಿಬಿಟ್ಟು ಹೋಗಿರೋದು. ನನ್ನ ಫ್ರೆಂಡ್ ಅಂತ ಯಾರೋ ಅಷ್ಟೇ ಗೊತ್ತಿರೋ ನನಗೆ. ಸೊ ತುಂಬ ಜನ ಅಂದರೆ ಒಬ್ಬರೇ ಇನ್ಸ್ಟಾದಲ್ಲೂ ಕೇಳ್ತಾಯಿದ್ರಿ, ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರಿ, ಅದಕ್ಕೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟೇ. ಅದು ಪರ್ಟಿಕ್ಯುಲರ್ ಅಂಗಡಿ ಅಂತ ಏನಿಲ್ಲ, ಮನೆಯವರು ಗೊತ್ತಿದ್ದರು, ಪರಿಚಯ ಇದ್ದರು ಅಂತ ಹೇಳಿ ನಮಗೆ ಕೊಟ್ಬಿಟ್ಟು ಹೋಗಿರೋದು ಅಷ್ಟೇ. ಅದು ಬಿಟ್ಟು ಇನ್ನೇನು ನಾವು ಅಂಗಡಿಗೆ ಹೋಗ್ಬಿಟ್ಟು ಏನು ತಂದಿಲ್ಲ ಇದನ್ನು. ಸೊ ಅದಕ್ಕೆ ಶೇರ್ ಮಾಡಿದ್ದೀನಿ, ಕೇಳ್ತಾರೆ ಇನ್ಫಾರ್ಮೇಷನ್ ಅಂತ ಅಷ್ಟೇ.
ಸೊ ಮಧ್ಯಾಹ್ನ ಊಟಕ್ಕೆ ದಾಲ್ ಪಪ್ಪು ಅಂದರೆ ಆಂಧ್ರ ಸ್ಟೈಲ್ ಪಪ್ಪು ಮಾಡಿದೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಜಾಸ್ತಿ ಅದೇ ಮಾಡ್ತಾಯಿರ್ತೀವಿ. ಬಿಕಾಸ್ ದಾಲ್ ಪಪ್ಪು ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ರೈಸ್ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಚಪಾತಿ ಮಾಡಿದ್ದೆ. ಬೆಳಗ್ಗೆನೂ ಬೀಟ್ರೂಟ್ ಪಲ್ಯ ಚಪಾತಿ, ಮಧ್ಯಾಹ್ನನೂ ಚಪಾತಿ ಆಯಿತು. ಸಂಜೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ಕಂಪ್ಲೀಟ್ ಅಂದರೆ ಮುಂದೆ ಕಂಟಿನ್ಯೂ ಮಾಡೋಕ್ಕಾದರೆ ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡ್ಬೋದು ಅನ್ಸಿದ್ರೆ ಮಾಡ್ತೀನಿ ನಿಮ್ಮ ಜೊತೆಗೆ ಬರ್ಡ್ ತರಕ್ಕೆ ಹೋಗಿದ್ವಿ ನಾವು. ಆ್ಯಕ್ಚುಲಿ ತುಂಬ ಜನ ಲವ್ ಬರ್ಡ್ ಕೇಳ್ತಾನೆ ಇರ್ತೀರಾ, ಏನಾಯಿತು ನೀವು ತಂದಿದ್ದು ಅಂತ. ಬರ್ಡ್ ಇದೆ, ಬಟ್ ಒಂದೇ ಒಂದಿದೆ. 3 ಸರಿ ತಂದ್ವಿ ಅದಕ್ಕೆ ಪೇರ್, ಬಟ್ 3 ಸರಿನೂ ಅದು ಇರಲಿಲ್ಲ. ಅಂದರೆ ಒಂದು ಸತ್ತೋಯ್ತು, ಒಂದು ಹಾರೋಯ್ತು, 2 ಹಾರೋಯ್ತು, 1 ಸತ್ತೋಯ್ತು, ಹಿಂಗಾಯಿತು. ಸೊ ಅದಕ್ಕೆ ಪೇರಿನ ಅದಕ್ಕೆ ಮ್ಯಾಚಿಂಗ್ ಪೇರ್ ಅದಕ್ಕೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅನಿಸುತ್ತೆ, ಇರ್ತಾಯಿಲ್ಲ ಅದ್ರ ಜೊತೆ. ನಾವು ಇವತ್ತು ತರಕ್ಕೆ ಹೋಗಿದ್ವಿ, ಬಟ್ ಬಿಡ್ದೆಲ್ಲ ಆಲ್ಮೋಸ್ಟ್ ಲಾಕ್ಡೌನ್ ಆಗೋಗಿದೆ. ಯಾವುದೋ ಅಂಗಡಿಗಳು ಅಷ್ಟೊಂದು ಏನೂ ತೆಗ್ದಿಲ್ಲ. ಈ ವೆಜಿಟೇಬಲ್ ಶಾಪು ಅಂದರೆ ಮಾರ್ಕೆಟು ಮತ್ತು ಮೋರು ಅಂದರೆ ಇದೆ ಗ್ರಾಸರಿ ಐಟಮ್ಸು ಏನು ಅಗತ್ಯತೆ ಇರುತ್ತೋ ಆ ಅಂಗಡಿಗಳು ಮಾತ್ರ ತೆಗೆದಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೋ ಅಂಗಡಿನೂ ತೆಗ್ದಿಲ್ಲ, ಲಾಕ್ ಆಗಿದೆ. ಸೊ ನೋಡೋಣ, ಇನ್ನು 14 ಡೇಸ್ ಲಾಕ್ಡೌನ್ ಹೇಳಿದ್ದಾರೆ, ಹೆಂಗೆ ಹೋಗುತ್ತೋ ಅಂತ. ಸೊ ಕಷ್ಟನೇ 14 ಡೇಸ್ ಲಾಕ್ಡೌನ್. ಎಲ್ಲರಿಗೂ ಆಟೋ ಓಡಿಸೋರಿಗೆ, ಡೈಲಿ ಕೆಲಸ ಮಾಡೋರಿಗೆಲ್ಲ ಕಷ್ಟನೇ ಪಾಪ. ಅದು ಹೆಂಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ. ಸೊ ಲಾಕ್ಡೌನ್ ಘೋಷಣೆ ಮಾಡ್ದಂಗೆ ಅವ್ರಿಗೂ ಒಂಥರ ಯಾವ್ದಾದ್ರು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಆಯಿತು, ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ, ಒಂದ್ಸರಿ ತೋರಿಸ್ತೀನಿ ನಿಮಗೆ. ಸೊ ಕಿಚನ್ ಟೂರ್ ಮಾಡಬೇಕು ಅಂತಲೇ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ದು. ಸೊ ಎಲ್ಲ ಆಯಿತು ಇವಾಗ. ಸೊ ನೋಡಿ, ಕಿಚನ್ ಕಂಪ್ಲೀಟಾಗಿ ಕ್ಲೀನಾಗಿ ಕಾಣ್ತಾ ಇದೆ. ಸೊ ಕಿಚನ್ ಟೂರ್ ಕೂಡ ಮಾಡಿದ್ದೀನಿ. ಈ ವ್ಲಾಗ್ ಬಂದು ನೆಕ್ಸ್ಟ್ ಡೇ ಕಿಚನ್ ಟೂರ್ ಬರುತ್ತೆ ನೋಡಿ. ಸೊ ನಾನು ನನ್ನ ಕಿಚನ್ ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕಿಚನ್ ಟೂರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇಷ್ಟೇ, ಆಮೇಲೆ ಮತ್ತೆ ಸಿಗ್ತೀನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಆಗಿದೆ 6:15. ಸೊ ಇವಾಗ ಒಂದೆರಡು ವಿಡಿಯೋ ರೆಕಾರ್ಡ್ ಮಾಡೋದಿತ್ತು, ರೆಕಾರ್ಡ್ ಮಾಡಿದ್ದಾಯಿತು. ಸೊ ನಮ್ಮ ಯಜಮಾನ್ರು ಕೆಲಸ ಮುಗಿಸ್ಬಿಟ್ಟು ಬಂದರು. ಇವಾಗ ಕಾಲಿಂಗ್ ಯಾರು ಸೊ ನಾನು ಯಾರಾದರೂ ಬರ್ತಾರೆ ಅಂತ ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಸೊ ಅದಕ್ಕೆ ಕಾಲಿಂಗ್ ಬೆಲ್ ಮಾಡಿದ್ರು. ಮತ್ತು ಇವತ್ತು ಮತ್ತು ತುಂಬ ವ್ಲಾಗಲ್ಲಿ ಅಂದರೆ ಹಳೆಯ ಒಂದು 4-5 ವ್ಲಾಗಲ್ಲಿ ಗಾನ ಯಾವ ಹಾಸ್ಪಿಟಲ್ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರಿ. ಸೊ ಗಾನ ಪ್ರೆಗ್ನೆನ್ಸಿ ಚೆಕಪ್ ಮಾಡಿಸ್ತಾ ಇರೋದು ರಾಮನಗರದಲ್ಲಿ ಭಾವನಾ ಹಾಸ್ಪಿಟಲ್ ಅಂತ ಇದೆ. ಭಾರತಿ ಮ್ಯಾಮ್ ಅವ್ರ ಹೆಸರು. ಸೊ ನಾನು ಮೊದಲು ಅಲ್ಲೇ ತೋರಿಸ್ತಾ ಇದ್ದಿದ್ದು. ಸೊ ಅಲ್ಲೇ ತೋರಿಸ್ತಾ ಇರೋದು ರಾಮನಗರ ಐಜೂರು ಸರ್ಕಲ್ ಇದೆಯಲ್ವ, ಬಸ್ ಸ್ಟಾಪ್ ಹಿಂಭಾಗ, ಯಾರು ಕೇಳಿದ್ರು ಹೇಳ್ತಾರೆ. ಸೊ ಅಲ್ಲೇ ತೋರಿಸ್ತಾ ಇರೋದು. ಚೆನ್ನಾಗಿ ನೋಡ್ತಾರೆ. ಬಟ್ ನಂದು ಲಾಸ್ಟ್ ಮಿಸ್ಕ್ಯಾರೇಜ್ ಆದಾಗ ನನಗೇನೋ ಅಷ್ಟು ನಂಬಿಕೆ ಇಲ್ಲ ಅನ್ಕೋತೀನಿ. ಸೊ ಯಾರು ತೋರಿಸೋರಿದ್ರೆ ತೋರಿಸಿ ಅಷ್ಟೇ. ಇವಾಗ ಕೆಳಗಡೆ ಹೋಗಬೇಕು, ಟೈಮ್ ಆಗಿದೆ ಅಷ್ಟೇ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇವಾಗ ರಾತ್ರಿ ಊಟಕ್ಕೆ ರೈಸ್ ಮಾಡಿದ್ದೀನಿ ಅಷ್ಟೇ. ಬೆಳಗ್ಗೆಯಿಂದ ಚಪಾತಿ ತಿಂದು ಬೇಜಾರಾಗೋಗಿತ್ತು. ಸೊ ರೈಸ್ ಒಂದೇ ಮಾಡಿರೋದು ಇವಾಗ. ಈಗ ನಾನಲ್ಲ, ನಮ್ಮ ಅತ್ತೆ ಮಧ್ಯಾಹ್ನ ಇದು ಮಾಡಿದ್ವಿ, ಮಸೊಪ್ಪು ಸಾಂಬಾರು. ಸೊ ಅದಿದೆ, ಅದಕ್ಕೆ ರೈಸ್ ಮಾಡಿದ್ದೀವಿ. 7:30 ಆಗಿದೆ ಟೈಮು. ಜೊತೆಗೆ ಇಲ್ಲಿ ದೋಸೆಗೆ ನೆನೆ ಹಾಕಿದ್ದಾರೆ, ಅದನ್ನು ರುಬ್ಬಬೇಕು. ಸೊ ರುಬ್ಬಿಟ್ಬಿಟ್ಟು ಊಟ ಮಾಡಿಬಿಟ್ಟು ಬಚ್ಚೋಳೋದು ಅಷ್ಟೇ. ಇವತ್ತಿನ ರೂಟೀನ್ ಏನು ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ ಕೆಳಗಡೆ. ಸೊ ಅದಕ್ಕೆ ಶೇರ್ ಮಾಡ್ತಾಯಿಲ್ಲ. ಸೊ ಅಷ್ಟೇ, ಲಾಕ್ಡೌನ್ ಕನ್ಫರ್ಮ್ ಆಗೋಯಿತು. ಸೊ ಯಾರಿಗೆಲ್ಲ ಹೇಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಯಾರಿಗಾದ್ರು ಪ್ರಾಬ್ಲಮ್ ಆಗುತ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೇಲೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಬರೀ ದೋಸೆ ಗ್ರೈಂಡ್ ಮಾಡೋದಷ್ಟೇ. ಅದನ್ನು ಪದೇ ತೋರಿಸಿ ನಿಮಗೂ ತಲೆ ಚಿಟ್ಟಿಡ್ಸಲ್ಲ. ಜಸ್ಟು ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಮುಚ್ಚಿ ಎತ್ತಿಟ್ಬಿಟ್ಟು ಊಟ ಮಾಡ್ಕೊಂಡು ನೀರು ಬಂದು ಸಿಗ್ತೀನಿ. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಗಿದೆ ಕರೆಕ್ಟಾಗಿ 11 ಗಂಟೆಗೆ 5 ನಿಮಿಷ ಇದೆ. ಸೊ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಗೋಯಿತು. ಕ್ಯಾಮ್ರಾ ಎಲ್ಲ ಚಾರ್ಜ್ ಆಗ್ತದೆ. ಕ್ಯಾಮ್ರಾಯಿಂದ ಎಕ್ಸ್ಪೋರ್ಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಇವತ್ತು. ಸೊ ಇನ್ನೂ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಲ್ಯಾಪ್ಟಾಪ್ ಅದೇನಂತಾರೆ ಕೋಡಿಂಗ್ ಮಾಡ್ತಾ ಇದೆ. ಸೊ ಇವತ್ತು ತುಂಬ ಲೇಟಾಗಿ ಹೋಗಿದೆ. ಎಡಿಟ್ ಮಾಡ್ಬಿಟ್ಟು ಮಲಗೋದು ಆಲ್ಮೋಸ್ಟ್ ಒಂದು 12:30 ಆಗ್ಬೋದು ಏನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಲೋದ್ರೂ ಹೋಗ್ಬೋದು, ಗೊತ್ತಿಲ್ಲ. ಬಿಕಾಸ್ ಎಡಿಟ್ ಮಾಡಿದ್ರೆ ಬೇರೆ ದಾರಿನೇ ಇಲ್ಲ, ನಾಳೆ ಹಾಕೋಕ್ಕಾಗಲ್ಲ. ರಾತ್ರಿಯೇ ಮಾಡಿದ್ರೇ ಆಗೋದು, ಇಲ್ಲಾಂದರೆ ಅದು ನಾಳೆವರೆಗೂ ಕ್ಯಾರಿ ಮಾಡಿದರೆ ರುಟೀನೆಲ್ಲ ಮಿಸ್ ಆಗೋಗ್ಬಿಡುತ್ತೆ ನಾಳೆಗೆ. ಸೊ ಅದಕ್ಕೋಸ್ಕರ ಮತ್ತು ಇನ್ನೊಂದು ಏನಂದರೆ
ಫನ್ ಅಥವಾ ಕಾಮಿಡಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೆಕ್ಸ್ಟ್ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾರಿಗಾದ್ರೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ಬೇಕು ಅಥವಾ ಯಾವುದಾದ್ರೂ ಕಾನ್ಸೆಪ್ಟ್ ಇದ್ದರೆ ಅದನ್ನು ಶೇರ್ ಮಾಡಿ. ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸೊ ಹೋಪ್ ನಿಮಗೂ ಖುಷಿ ಆಗುತ್ತೆ, ಎಂಟರ್ಟೈನ್ಮೆಂಟ್ ಸಿಕ್ತಂಗೆ ಆಗುತ್ತೆ. ಪ್ರತಿದಿನ ವ್ಲಾಗ್ ನೋಡಿದ್ರೆ ನಿಮಗೂ ಬೇಜಾರಾಗ್ಬೋದು. ಸೊ ಅದಕ್ಕೆ ಕಾನ್ಸೆಪ್ಟ್ ಕೊಡಿ, ನಾನು ಟ್ರೈ ಮಾಡ್ತೀನಿ ಅದ್ರ ಮೇಲೆ ಮಾಡೋಕ್ಕೆ. ಮ್ಯಾಕ್ಸಿಮಮ್ ಮೆಜಾರಿಟಿ ಯಾವ್ದು ಬರುತ್ತೆ ಅದು ನೋಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಹೇಳಬೇಕು ಅನಿಸ್ತು. ಅದು ಆಲ್ಮೋಸ್ಟ್ ಫುಲ್ ಟಯರ್ಡ್ ನಾನು, ಬಿಕಾಸ್ ಅಲ್ಲಿ ಹೋಗಿದ್ದು ಬಂದಿದ್ದು ಮನೆ ಸೆಟ್ ಮಾಡಿದ್ದು ಒಂದಷ್ಟು ವ್ಲಾಗ್ ರೆಕಾರ್ಡ್ ಮಾಡಿದ್ದು. ಸೊ ಇದೆಲ್ಲ ಸೊ ಅದಕ್ಕೆ ಇವಾಗ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. 11 ಗಂಟೆ ಆಗಿದೆ, ಇನ್ನೇನು ವ್ಲಾಗ್ ಮಾಡೋದಲ್ವ. ಸೊ ನಾಳೆಗೆ ಬೇರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೆಷ್ಟು ಬರ್ತೀನಿ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಆ್ಯಂಡ್ ವ್ಲಾಗ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.